ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿಗೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ 5 ವರ್ಷಗಳಿಗೆ ಅನ್ವಯವಾಗುವಂತೆ ಪ್ರತಿಷ್ಠಿತ A+ ಗ್ರೇಡ್ನೊಂದಿಗೆ ಮಾನ್ಯತೆ ನೀಡಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ರಿಯೋ ಡಿಸೋಜಾ ಹೇಳಿದ್ದಾರೆ. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ಮಂಗಳೂರು ವಾಮಂಚೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿಗೆ ನ್ಯಾಕ್ನಿಂದ ಪ್ರತಿಷ್ಠಿತ A+ ಮಾನ್ಯತೆ ದೊರಕಿದೆ. ಈ ಕುರಿತು ಶಿಕ್ಷಣ ಸಂಸ್ಥೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಶುಕ್ರವಾರದಂದು ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರಿನ್ಸಿಪಾಲ್ ಡಾಕ್ಟರ್ ರಿಯೋ ಡಿಸೋಜಾ ಅವರು ಮಾತನಾಡಿ 4 ಪಾಯಿಂಟ್ ಸ್ಕೇಲ್ನಲ್ಲಿ 3.39 ಸಿಜಿಪಿಯೊಂದಿಗೆ ಎಸ್ಜೆಇಸಿ ತನ್ನ ಮೊದಲ ಪ್ರಯತ್ನದಲ್ಲಿ ನ್ಯಾಕ್ನಿಂದ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದ ಉತ್ಕೃಷ್ಟ ಕಾಲೇಜುಗಳ ಸಾಲಿಗೆ ಸೇರಿಕೊಂಡಿದೆ ಎಂದರು. ನ್ಯಾಕ್ ತಜ್ಞರ ತಂಡ 2021ರ ಫೆಬ್ರವರಿ 15 ಮತ್ತು 16ರಂದು ಕಾಲೇಜಿಗೆ ಭೇಟಿ ನೀಡಿ ಕಟ್ಟುನಿಟ್ಟಾದ ಮೌಲ್ಯಮಾಪನವನ್ನು ನಡೆಸಿತು. ಈ ಸಂದರ್ಭದಲ್ಲಿ ನ್ಯಾಕ್ ತಂಡ ಕಾಲೇಜಿನ ಮೂಲಸೌಕರ್ಯ, ನಿರ್ವಹಣೆ, ಅಧ್ಯಾಪಕರು, ವಿದ್ಯಾರ್ಥಿಗಳ ಕೊಡುಗೆಗಳು, ಬೋಧನೆ, ಕಲಿಕೆಯ ಪ್ರಕ್ರಿಯೆ, ಸಾಂಸ್ಥಿಕ ಮೌಲ್ಯಗಳು ಮತ್ತು ಅತ್ಯುತ್ತಮ ಅಭ್ಯಾಸಗಳನ್ನು ಶ್ಲಾಘಿಸಿತು. ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೇವಲ 5% ಮಾತ್ರ ನ್ಯಾಕ್ನಿಂದ A+ ಅಥವಾ ಹೆಚ್ಚಿನ ಶ್ರೇಣಿಗಳನ್ನು ಪಡೆದಿರುವುದು ಕಾಲೇಜಿನ ಹಿರಿಮೆಯನ್ನ ಹೆಚ್ಚಿಸಿದೆ ಎಂದರು. With a grade of A+ in the very first cycle, our CGPA under NAC is 3.39 out of 4, and hence it qualifies us for the A+ grade. As an engineering college, we are very happy to have this A+ grade, and we had the visit by the NAC peer team on the 15th and 16th of February, and the team which came rigorously assessed us on various parameters. The various parameters on which they assessed us, I would like to briefly mention the various parameters, and the score in various parameters also was very high. Curricular aspects were also assessed. The teaching and learning evaluation, how we evaluate teaching learning practices, research and innovations and extension, infrastructure and learning resources, student support and progression, governance, leadership and management, and finally institutional values and best practices. ಮಾನ್ಯತೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 70% ಮೌಲ್ಯಮಾಪನ ಸಂಸ್ಥೆಯು ಸಲ್ಲಿಸಿದ ಡಿಜಿಟಲ್ ದತ್ತಾಂಶಗಳನ್ನು ಆಧರಿಸಿದೆ ಎಂಬ ಅಂಶವು ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಕಠಿಣಗೊಳಿಸುತ್ತದೆ. ಈ ಬಳಿಕ ಉಳಿದ 30% ತಂಡ ಇಲ್ಲಿಗೆ ಭೇಟಿ ನೀಡಿ ಪರೀಕ್ಷೆ ನಡೆಸಿತು ಎಂದರು. They also verified all the teaching learning practices. They went through our various files. They were very happy about our social interface, our concern for the society around, our adoption of villages, and these practices, they were very impressed about this. They were very happy to note that we have a very robust faculty certification system, under which most of our faculty, almost 100 out of 160, are certified through international certification of IUCE. ಕಾಲೇಜು ಅಳವಡಿಸಿಕೊಂಡಿರುವ ಫಲಿತಾಂಶ ಆಧಾರಿತ ಶಿಕ್ಷಣದಿಂದಾಗಿ ಕಾಲೇಜು ಈಗಾಗಲೇ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ನಿಂದ 4 ಎಂಜಿನಿಯರಿಂಗ್ ವಿಭಾಗಗಳಿಗೆ ಸತತ 3 ಬಾರಿ ಮಾನ್ಯತೆಯನ್ನು ಪಡೆದಿದ್ದು, ಪ್ರಸ್ತುತ ಮಾನ್ಯತೆಯು ಜೂನ್ 2022ರವರೆಗೆ ಚಾಲ್ತಿಯಲ್ಲಿದೆ ಎಂದರು. We feel that from what we know that we are one of the very few colleges in the state, maybe the first, that is got A+ grade in the first cycle itself in this new NAC format. There are a few colleges who have got A+ in the older NAC format, but in this new NAC format which is valid now, we are the very first college in Karnataka, is what we believe from our data that we have seen, and the only engineering college in this region in fact to have A+ grade is also what we believe from what data we have seen, and this is there in the NAC website also. ಈ ಸಂದರ್ಭ ಕಾಲೇಜಿನ ನಿರ್ದೇಶಕರಾದ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ, ಸಹ ನಿರ್ದೇಶಕರಾದ ಫಾದರ್ ರೋಹಿತ್ ಡಿಕೋಸ್ಟಾ ಹಾಗೂ ಫಾದರ್ ಅಲ್ವಿನ್ ರಿಚರ್ಡ್ ಡಿಸೋಜಾ, ಮಾನವ ಸಂಪನ್ಮೂಲ ಅಧಿಕಾರಿ ರಾಕೇಶ್ ಲೋಬೋ, ಐಕ್ಯೂಎಸಿ ಸಂಯೋಜಕ ಡಾಕ್ಟರ್ ಶ್ರೀರಂಗ ಭಟ್ ಮತ್ತು ನ್ಯಾಕ್ ಸಂಯೋಜಕ ಪವನ್ ಕುಮಾರ್ ಬಿ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.